ನಿಮ್ಮಲ್ಲಿ ಟೂ ವೀಲರ್ ಇದ್ರೆ ಸ್ವಲ್ಪ ಜಾಗೃತೆ. ರಾಜ್ಯದ ಮಹಾನಗರಗಳಲ್ಲಿ ಹೆಚ್ಚಾಗ್ತಿದೆ ಫೇಕ್ ನಂಬರ್ ಪ್ಲೇಟ್ ಮಾಫಿಯಾ. ಹೌದು, ಉಡುಪಿಯ ಶಿರ್ವದ ಒಬ್ಬರ ಬಳಿ ಸ್ಪ್ಲೆಂಡರ್ ಗಾಡಿ ಇದೆ. ನಿತ್ಯ ಉಡುಪಿಯಲ್ಲೇ ಓಡಿಸ್ತಾರೆ. ಆದ್ರೆ ಕಳೆದ ದಿನ ಅವರಿಗೆ ಬೆಂಗಳೂರು ಸಿಟಿ ಟ್ರಾಫಿಕ್ ಸ್ಟೇಷನ್ ಇಂದ ಪೋಸ್ಟ್ ಬರುತ್ತೆ. ತೆರೆದು ನೋಡಿದ್ರೆ ನೀವು ಹೆಲ್ಮೆಟ್ ಹಾಕದೆ ಪ್ರಯಾಣಿಸಿದ್ದಕ್ಕೆ 500 ರೂಪಾಯಿ ದಂಡ ಪಾವತಿಸಿ ಅಂತ ತಿಳಿಸಲಾಗಿತ್ತು. ಇವರು ಇಲ್ಲೇ ಇದ್ದಾರೆ, ಗಾಡಿನೂ ಇಲ್ಲೇ ಇದೆ. ಆಮೇಲೆ ನೋಡಿದ್ರೆ ಯಾವನೋ ಜೂಪಿಟರ್ ಗಾಡಿಗೆ ಇವರ ಗಾಡಿ ನಂಬರ್ ಹಾಕೊಂಡು ತಿರುಗಾಡ್ತಾ ಇರೋದು ಗೊತ್ತಾಗಿದೆ. ವಿನಾಕಾರಣ ಮಾಡಿದ ತಪ್ಪಿಗೆ ಸಿಕ್ಕಿ ಬೀಳೋ ಪರಿಸ್ಥಿತಿ ಇದು. ಇದಕ್ಕೆಲ್ಲ ಸಹಕಾರಿಯಾಗಿದ್ದು ಹೊಸ ಟ್ರಾಫಿಕ್ ರೂಲ್ಸ್. ಗಾಡಿ ನಿಲ್ಲಿಸಿ ರೆಕಾರ್ಡ್ ಕೇಳೋದು ಬೇಡ ಅಂತ ಹೊಸ ನಿಯಮ ಬಂದ್ಮೇಲೆ ಈ ಖದೀಮರಿಗೆ ಬಹಳ ಅನುಕೂಲ ಆಗಿದೆ. ಏನೇ ಮಾಡಿದ್ರು ಪೊಲೀಸರು ಗಾಡಿ ನಂಬರ್ ನೋಡಿ ಕೇಸ್ ಹಾಕ್ತಾರೆ. ಆದ್ರೆ ಆ ಕೇಸ್ ಬೀಳೋದು ಆ ನಂಬರ್ನ ನಿಜವಾದ ಮಾಲೀಕನಿಗೆ. ಖದೀಮ ಸೇಫ್. ಸದ್ಯದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಉಡುಪಿಯಲ್ಲೂ ಸಾಕಷ್ಟು ಫೇಕ್ ನಂಬರ್ ಪ್ಲೇಟ್ ಗಾಡಿಗಳು ಇವೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಈ ವಿಚಾರ ಗೊತ್ತಾಗೋದು ಅಪಘಾತಗಳಾದಾಗ. ಆದ್ರೆ ಚಿಕ್ಕ ಪುಟ್ಟ ಅಪಘಾತ ನಡೆದ್ರೆ ಸದ್ದಿಲ್ಲದೆ ಗಾಡಿ ಸಮೇತ ಎಸ್ಕೇಪ್. ಆದ್ರೆ ಸಿಕ್ಕಿ ಬೀಳೋದು ಇನ್ನಾರು. ಇಂತಹ ಫೇಕ್ ನಂಬರ್ ಪ್ಲೇಟ್ ಗಾಡಿಗಳನ್ನ ಹೆಚ್ಚಾಗಿ 2 ನಂಬರ್ ದಂಧೆಗಳಿಗೆ, ದರೋಡೆಗಳಿಗೆ ಬಳಸ್ತಾ ಇದ್ರು. ಇಂದು ದ್ವಿಚಕ್ರ ವಾಹನಕ್ಕೆ ಬಳಸ್ತಾ ಇರೋದು ಕದ್ದು ಓಡಾಡೋಕೆ. ದೊಡ್ಡ ದೊಡ್ಡ ಸಾಹುಕಾರರ ಮಕ್ಕಳ ನಂಬರ್ ಪ್ಲೇಟ್ ನಕಲಿ ಮಾಡ್ತಾರೆ. ಕಾರಣ ಏನಂದ್ರೆ ಕೇಸ್ ಆಗಿ ಫೈನ್ ಬಿದ್ರು ಅದು ಅಕೌಂಟ್ ಇಂದ ಸದ್ದಿಲ್ಲದೆ ಜಮೆ ಆಗುತ್ತೆ. ವಾಹನ ಮಾಲಕರೇ ಹುಷಾರ್, ಗಾಡಿ ಎಲ್ಲಿದ್ರು ಕೇಸ್ ಎಲ್ಲಿ ಬೇಕಾದ್ರೂ ಬೀಳಬಹುದು.